ಗುಜರಿ ಅಂಗಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮವಾಗಿ ಇಬ್ಬರು ಪಾಲುದಾರರು ಸಜೀವವಾಗಿ ದಹನಗೊಂಡು ಓರ್ವ ಪಾಲುದಾರನ ಸಹಿತ ಇತರ 3 ಕಾರ್ಮಿಕರು ಸುಟ್ಟ ಗಾಯದೊಂದಿಗೆ ಆಸ್ಪತ್ರೆಗೆ ದಾಖಲಾದ ಘಟನೆ ಉಡುಪಿ ಕಾಪುವಿನ ಮಲ್ಲಾರು ಸುಲಫಿ ಮಸೀದಿ ಸಮೀಪದಲ್ಲಿರುವ ಫಕೀರ್ನಕಟ್ಟೆ ಎಂಬಲ್ಲಿ ನಡೆದಿದೆ. ಅಂಗಡಿಯ ಪಾಲುದಾರರಾದ ಚಂದ್ರನಗರದ ರಜಾಬ್ ಮಲ್ಲಾರ್ ಹಾಗೂ ರಜಾಬ್ ಚಂದ್ರನಗರ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಇನ್ನೋರ್ವ ಪಾಲುದಾರ ಹಸನಬ್ಬ ಸೇರಿದಂತೆ 3 ಗಂಭೀರ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಂಗಡಿಯಲ್ಲಿ ಗುಜರಿಗೆ ಬಂದಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದ್ದರಿಂದ ಅವಘಡ ಸಂಭವಿಸಿದೆ ಅಂತ ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ. ಗುಜರಿ ಅಂಗಡಿಯಲ್ಲಿ ಇರಿಸಲಾಗಿರುವಂತಹ ಹಳೆಯ ಫ್ರಿಡ್ಜ್ ಸೇರಿದಂತೆ ಗುಜರಿ ಸಾಮಗ್ರಿಗಳು ಬೆಂಕಿಯ ಕೆನ್ನಾಲಕೆಗೆ ಸಿಲುಕಿ ಸುಟ್ಟು ಕರಕಲಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಸುತ್ತುಗಳು ಬೆಂಕಿಗಾಹುತಿಯಾಗಿವೆ. ಸ್ಥಳಕ್ಕೆ ಆಗಮಿಸಿದ ಉಡುಪಿ ಅಗ್ನಿಶಾಮಕ ದಳದ ತಂಡ 2 ವಾಹನಗಳಲ್ಲಿ ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಆಗಮಿಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಸುವರ್ಣ ಕಟ್ಟಪಾಡಿ. ಪ್ರಮೋದ್ ಅವರೇ ಹೇಳಿ, ಈ ಘಟನೆ ಯಾವಾಗ ನಡೆಯಿತು ಮತ್ತು ಹೇಗಾಯಿತು ಅಂತ? ಸುರೇಖಾ, ಇವತ್ತು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಫಕೀರ್ನಕಟ್ಟೆ ಸಮೀಪ ಫಕೀರ್ನಕಟ್ಟೆಯಲ್ಲಿ ನಡೆದಂತಹ ಘಟನೆ ಭಾರಿ ಒಂದು ಜನರಲ್ಲಿ ಆತಂಕ ಮೂಡಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಬೆಳ್ಳಂಬೆಳಿಗ್ಗೆ ನಡೆದ ಘಟನೆಯಲ್ಲಿ ಅಲ್ಲಿಯ ಜನರು ಸಾಕಷ್ಟು ಈಗ ಒಂದು ಗಾಬರಿಗೊಂಡಿದ್ದಾರೆ ಅಂತ ಹೇಳ್ಬೋದು ಸುರೇಖಾ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನ್ ಗಮನಿಸಬೇಕಂತ ಹೇಳಿದ್ರೆ, ಈ ಒಂದು ಗುಜರಿ ಅಂಗಡಿಯಲ್ಲಿ ಸಾಕಷ್ಟು ಗುಜರಿಗಳನ್ನು ದಾಸ್ತಾನು ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಗುಜರಿಗಳನ್ನು ಕಟ್ಟಿಂಗ್ ಮಾಡ್ಲಿಕ್ಕೆ ಈ ಒಂದು ಗ್ಯಾಸ್ ಅನ್ನು ಉಪಯೋಗಿಸುತ್ತಿದ್ರು ಅಂತ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗ್ತದೆ. ಅಂದ್ರೆ ಅಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಗ್ಯಾಸ್ ಸ್ಫೋಟಗೊಂಡಂತಹ ರಭಸಕ್ಕೆ ಅಲ್ಲೇ ಸ್ಥಳದಲ್ಲಿರುವಂತಹ ಇಬ್ಬರು ಸ್ಥಳದಲ್ಲೇ ಸಜೀವವಾಗಿ ಅವರಿಗೆ ಅಂದ್ರೆ ಬೆಂಕಿ ಹಚ್ಚಿಕೊಂಡದರಿಂದ ಅಲ್ಲೇ ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಅದರ ನಂತರ ಉಳಿದವರನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಾಗಿದೆ. ಅಂದ್ರೆ ಇಲ್ಲಿ ಇವರು ಕೆಲಸ ಮಾಡ್ತಿದ್ದಾಗ ಈ ಒಂದು ಘಟನೆ ನಡೆದಿದೆ. ಆವಾಗ ಬೆಂಕಿಯ ಉಂಡೆ ಬಹು ದೂರದ ಜನರಿಗೆ ಕಾಣಿಸಿಕೊಳ್ತಿತ್ತು. ಆಗ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸ್ಥಳಕ್ಕೆ ಆಗಮಿಸಿದ್ರು. ಅದೇ ರೀತಿಯಲ್ಲಿ ಅವರು ಕೂಡ ಸ್ಥಳೀಯ ಜನರು ಕೂಡ ಅದನ್ನು ನಂದಿಸುವಂತ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಅದೇ ರೀತಿಯಲ್ಲಿ ಉಡುಪಿಯ 2 ಅಗ್ನಿಶಾಮಕ ದಳದ ವಾಹನಗಳು ಬಂದು ಈ ಒಂದು ಬೆಂಕಿಯನ್ನು ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿತ್ತು. ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಈ ಒಂದು ಘಟನೆಗೆ ಕಾರಣದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗಣ್ಯರು ಕೂಡ ಅಂದ್ರೆ ಸ್ಥಳೀಯ ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತ್ ಸ್ಥಳೀಯ JDS ಜಿಲ್ಲಾಧ್ಯಕ್ಷರು ಎಲ್ಲ ಸ್ಥಳಕ್ಕೆ, ರಾಜಕೀಯ ಮುಖಂಡರು ಈಗ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಒಟ್ಟಾರೆ ಈ ಒಂದು ಬೆಳಿಗ್ಗೆ ಫಕೀರ್ನಕಟ್ಟೆಯಲ್ಲಿ ನಡೆದಂತ ಈ ಘಟನೆ ಅಲ್ಲಿಯ ಜನರಲ್ಲಿ ಭಾರಿ ಭಾರಿ ತೊಂದರೆಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಸರ್. ಓಕೆ, ಈಗ ಆಲ್ರೆಡಿ ಇಬ್ಬರ ಡೆತ್ ಆಗಿದೆ. ಉಳಿದವರ ಪರಿಸ್ಥಿತಿ ಹೇಗಿದೆ ಅಂತ ಪ್ರಮೋದ್, ಈಗ ಅಂದ್ರೆ ಸುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ಸೇರಿದ್ದಾರೆ, ಇವರ ಪರಿಸ್ಥಿತಿ ಹೇಗಿದೆ ಅನ್ನುವಂತ ಮಾಹಿತಿ ಏನಾದ್ರೂ ಇದೆಯಾ? ಸುರೇಖಾ, ಈಗಾಗಲೇ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅದರಲ್ಲಿ ಇಬ್ರು ಸ್ವಲ್ಪ ಯಾವುದೇ ಒಂದು ತೊಂದರೆ ಇಲ್ಲದೆ ಪಾರಾಗಿದೆ. ಅಂದ್ರೆ ಒಬ್ಬನ ಸ್ಥಿತಿ ಈಗಾಗಲೇ ಗಂಭೀರ ಇದೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತದೆ. ಹೆಚ್ಚಿನ ಚಿಕಿತ್ಸೆಯಾಗಿ ಈಗಾಗಲೇ ಮಣಿಪಾಲಕ್ಕೆ ಅವರನ್ನು ದಾಖಲಿಸಲಾಗಿದೆ. ಇವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಅಲ್ಲಿ ನೀಡಲಾಗ್ತಿದೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಓಕೆ, ಅಂಗಡಿಯಲ್ಲಿ ಪಾಲುದಾರರು ಮಾತ್ರ ಇದ್ರಾ ಅಥವಾ ಯಾರಾದ್ರೂ ಗ್ರಾಹಕರು ಏನಾದ್ರೂ ಇದ್ರಾ ಅಂತ ಪ್ರಮೋದಲ್ಲಿ? ಅಂದ್ರೆ ಇವತ್ತು ಬೆಳಿಗ್ಗೆ ಇವರು ಅಂಗಡಿ ಓಪನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಆರಂಭಿಸುವಾಗ ಈ ಒಂದು ಘಟನೆ ನಡೆದಿದೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತದೆ. ಅಂದ್ರೆ ಕೆಲಸದವರು ಮತ್ತು ಅಲ್ಲಿಯ ಪಾಲುದಾರರು ಅಲ್ಲಿ ಸ್ಥಳದಲ್ಲಿದ್ರು. ಆದ್ರೆ ಈ ಒಂದು ಘಟನೆಯ ಸಂದರ್ಭದಲ್ಲಿ ಬೆಂಕಿ ಆವರಿಸಿಕೊಂಡಿತ್ತು. ಆ ಬೆಂಕಿಗೆ ಇವರು ಇಬ್ರು ಬೆಂಕಿಯಲ್ಲಿ ಅಲ್ಲೇ ಅವರು ಸುಟ್ಟು ಕರಕಲಾಗಿದ್ದು ಇಬ್ರು. ಉಳಿದವರಿಗೆ ಹೆಚ್ಚಿನ ಸುಟ್ಟ ಗಾಯಗಳಾಗಿದೆ. ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಸುರೇಖಾ. ಆದ್ರೆ ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಭಾರಿ ಒಂದು ಬೆಂಕಿ ಕಾಣಿಸಿಕೊಂಡಿತ್ತು. ಈ ಒಂದು ಸ್ಥಳೀಯ ಜನರು ಕೂಡ ಅದನ್ನು ಹೇಳ್ತಾ ಇದ್ರು. ಶಬ್ದ ಕೂಡ ಅದೇ ರೀತಿ ಒಂದು ಶಬ್ದ ಕೂಡ ನಮಗೆ ಕೇಳಿಸಿದೆ ಎಂಬ ಒಂದು ಮಾಹಿತಿ ಕೂಡ ಜನರು ಹೇಳ್ತಿದ್ದಾರೆ ಸುರೇಖಾ. ಓಕೆ, ಇನ್ನೊಂದು ಕಡೆ ಸಿಲಿಂಡರ್ ಸ್ಫೋಟವಾಗಿರುವಂತದ್ದು, ಇದರಿಂದ ಬೆಂಕಿ ಕೆನ್ನಾಲೆಲ್ಲ ಹರಡುತ್ತೆ. ಈ ಸಂದರ್ಭದಲ್ಲಿ ಆ ಹತ್ರ ಏನಾದ್ರೂ ಬೇರೆ ಅಂಗಡಿ ಅಥವಾ ಮನೆ ಏನಾದ್ರೂ ಇದೆಯಾ, ಏನಾದ್ರೂ ಹಾನಿಯಾಗಿದೆ ಹೇಗೆ ಅಂತ?
ಸುರೇಖ, ಖಂಡಿತವಾಗಿಯೂ ಏನು ಈ ಒಂದು ಜನಬಿಡದಿ ಪ್ರದೇಶದಲ್ಲಿ ಈ ಒಂದು ಗುಜರಿ ಅಂಗಡಿ ಇದೆ, ಸಮೀಪ ಮಸೀದಿ ಕೂಡ ಇತ್ತು. ಈ ಒಂದು ಭಾಗದಲ್ಲಿ ಹೆಚ್ಚಿನ ಜನರು ಓಡಾಟ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಜನರ ಮನೆಗಳು ಇದೆ. ಆದ್ರಿಂದ ಈ ಒಂದು ಏನು ಬೆಂಕಿ ಆವರಿಸಿಕೊಂಡಿತ್ತು, ಸ್ಥಳೀಯ ಆ ಪರಿಸರದ ಜನರು ಕೂಡ ಗಾಬರಿಗೊಂಡಿದ್ರು. ಅಂದ್ರೆ ಈ ಒಂದು ಬೆಂಕಿಯ ಉಂಡೆಯನ್ನು ಸ್ಥಳೀಯ ಸುಮಾರು ದೂರಗಳಿಗೆ ಕಾಣಿಸಿಕೊಳ್ತಿತ್ತು. ಜನರಿಗೆ ಒಂದು ಏನಾಗಿದೆ ಎಂಬ ಒಂದು ಗೊಂದಲ ಕೂಡ ಜನರಲ್ಲಿತ್ತು. ಆದ್ರೆ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸ್ಥಳಕ್ಕೆ ಆಗಮಿಸುತ್ತಿದ್ರು. ಈ ಒಂದು ಸಿಲಿಂಡರ್ ಸ್ಫೋಟ ಆಗ್ತಿದೆ ಎಂಬ ಒಂದು ಮಾಹಿತಿ ಎಲ್ಲ ಕಡೆ ಹರಡುತ್ತಿದ್ದಂತೆ ಜನರು ಆ ಕಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು. ಆದ್ರೆ ಈ ಒಂದು ಜನ ಬಿಡದಿ ಪ್ರದೇಶದಲ್ಲಿ ಈ ಒಂದು ಗುಜರಿ ಅಂಗಡಿ ಇರುವುದರಿಂದ ಈ ಒಂದು ಸಂಭವಿಸಿದ ಏನು ಸ್ಫೋಟ ಇದೆ ಭಾರಿ ಒಂದು ಗಾಬರಿಯನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಸುರೇಖ. ಓಕೆ, ಈಗ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಕಾರ್ಯ ಹೇಗೆ ನಡೀತಾ ಇದೆ ಪ್ರಮೋದ್? ಹಾಗೇನೆ ಡೆಡ್ ಬಾಡಿನ ಹೊರತೆಗೆಯಲಾಗಿದೆ ಹೇಗೆ ಅಂತ? ಹೌದು ಸುರೇಖ, ಈಗಾಗಲೇ ಏನು ಉಡುಪಿಯ ಅಜ್ಜರಗಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು 2 ಶವಗಾರದಲ್ಲಿ ಈ ಒಂದು ಇಬ್ಬರ ಶವವನ್ನು ಅಲ್ಲಿ ಇಡಲಾಗಿದೆ. ಅದೇ ರೀತಿಯಲ್ಲಿ ಈಗಾಗಲೇ ಅಗ್ನಿಶಾಮಕದವರು ಎಲ್ಲ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಬೆಂಕಿಯನ್ನು ನಂದಿಸುವಂತಹ ಕಾರ್ಯ ಈಗಾಗಲೇ ನಡೆದಿದೆ. ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ. ಅಂದ್ರೆ ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಎಂಬುದೊಂದು ಅದೇ ಕಾರಣವನ್ನು ಕಲೆ ಹಾಕ್ತಿದ್ದಾರೆ ಅಂತ ಹೇಳ್ಬೋದು ಸುರೇಖ. ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ. ये लोग गाड़ी लोड करने के लिए किधर लोखंड लाया लोड करके लाया, लोड करके ला के इधर खाली किया गाड़ी। खाली करने के बाद अब वो एक ऐसा ड्रम था, ऐसा मोटा इतना बड़ा लंबा, तो उसको मैं इधर हाथोड़ी से मारने को थे। मुझे पियास लगा तो मैं उधर अंदर गोडाउन के अंदर पानी पीने के लिए गया। उधर जाकर मैं पानी पी ले को है अंदर, और इतना जोर आवाज हुआ तो चारों तरफ आग फैल गया। तो मैं सोचा सब उधर ही था। मैं सोचा क्या करने का, मेरे उधर भी आग जल लगा। मैं सोचा कैसे क्या करने का, संडस की तरफ उधर भागा। उधर से उधर बंद है, जहाँ मुझे ऊपर चढ़ने को होता नहीं। फिर उधर से कैसा भी आलीमर का घर है ना, उसका कंपाउंड है ना, वैसा वो आलीमर का कंपाउंड के बाजू कैसा भी करके मैं निकाल को आया सर ऐसा। ಫೈರ್ ಬ್ರಿಗೇಡ್ ಒಂದು ಅರ್ಧ ಗಂಟೆ ಫೋನೇ ಸ್ವಿಚ್ ಆಫ್ ಆಗಿತ್ತು, ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ಇವರು ಅವರು ಬಂದರು. ನಾನು ಒಂದು ಬೇಡಿಕೆ ಅಂದರೆ ಇಲ್ಲಿನ ಇಲಾಖೆಯವರು, MLA ಅವರು ತಕ್ಷಣವನ್ನು ಅವರಿಗೆ ಪರಿಹಾರ ನೀಡಬೇಕು. ಯಾಕಂದರೆ ಅವರು ಬಡ ಕುಟುಂಬದವರು, ಪಾಪ ಅವರ ಜೀವಮಾನ, ಅವರ ಫ್ಯಾಮಿಲಿಯ ಎಲ್ಲ ಖರ್ಚು ವೆಚ್ಚ ತಕ್ಷಣ ಅವರಿಗೆ ಏನು ಪರಿಹಾರ ಕೊಡಬೇಕು ನನ್ನ ವಿನಂತಿ. ಪೊಲೀಸ್ ಇಲಾಖೆಯವರು ಅಗ್ನಿಶಾಮಕ ಇವಾಗಲೇ ಎಲ್ಲ ಫರ್ದರ್ ಈಗ ಆಗದ ರೀತಿಯಲ್ಲಿ ಇವಾಗಲೇ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಇವತ್ತು ತನಿಖೆ ನಡೆಸಿದಾಗ ಎತ್ತರದ ಮಟ್ಟಿಗೆ ಎರಡು ಅವಕಾಶ ಮುಸರಿಸಲು ಅವಕಾಶ ಬೇರೆ ಯಾವ ಬಗ್ಗೆ ವಿಚಾರ ಮಾಡ್ತಾರೆ ವಿಮರ್ಶೆ